ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಪಟ್ಟಿ ಪರಿಶೀಲನೆ ಕಾರ್ಯ ಸೆಪ್ಟೆಂಬರ್ 1ರಿಂದ ನಡೀತಾ ಇದೆ. ಇದುವರೆಗೆ ಜಿಲ್ಲೆಯಲ್ಲಿ ಶೇಕಡಾ 10.38 ಮತದಾರರ ಗುರುತಿನ ಚೀಟಿಯನ್ನು ಪರಿಶೀಲಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಸಿಂಧುರೂಪೇಶ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿ, ಮಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 17,24,458 ಮತದಾರರಿದ್ದು, ಈ ಪೈಕಿ ಇದುವರೆಗೆ 1,79,034 ಮಂದಿ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿ ಪರಿಶೀಲನೆಯನ್ನ ಮಾಡಲಾಗಿದೆ. ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಮತದಾರರ ಪಟ್ಟಿಯಲ್ಲಿ ಸರಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದರು. ನಮ್ಮದು ಟೋಟಲ್ ನಮ್ದು ಎಲೆಕ್ಟೋರಲ್ ಪಾಪ್ಯುಲೇಷನ್ ಏನಿದೆ ಅದು 17,24,000ರಲ್ಲಿ 1,79,000 ಮಾತ್ರ ವೆರಿಫೈ ಮಾಡಿದ್ದಾರೆ. ಓನ್ಲಿ ಅಬೌಟ್ 10%. ನಾವು ಸ್ಟೇಟ್ ಆವ್ರೇಜ್ ನೋಡಿದ್ರು ವಿ ಕ್ಯಾನ್ ಸ್ಟಿಲ್ ಡೂ ಬೆಟರ್ ಅಂತ ನಮ್ಗೆ ಅನಿಸುತ್ತೆ. ಸೊ ಈ ಪ್ರೆಸ್ ಇದ್ರ ಮೂಲಕ ಕಾನ್ಫರೆನ್ಸ್ ಮೂಲಕ ನಾವೇನು ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದರೆ, ಜನರು ಅವ್ರವ್ರ ಮನೆಗಳಲ್ಲಿ ನಿಮ್ಮ ಎಲೆಕ್ಟೋರಲ್ ಕಾರ್ಡ್ ಏನಿದೆ ಅದನ್ನು ನೋಡ್ಕೊಂಡು ರೋಲಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಸರಿ ಇದೆಯೋ ಇಲ್ವೋ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು 5 days ಅಷ್ಟೇ ಇರೋದು. ಅಕ್ಟೋಬರ್ 15 ತನಕ ಈ ಪ್ರೋಗ್ರಾಮ್ ಚಾಲನೆಯಲ್ಲಿರುತ್ತೆ. ಸೊ ಅಷ್ಟರೊಳಗೆ ಎಲ್ಲರೂ ಆದಷ್ಟು ಹೆಚ್ಚಿನ ನಂಬರಲ್ಲಿ ನೀವು ವೆರಿಫೈ ಮಾಡ್ಕೊಳ್ಳಿ. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಿಸಿದಂತೆ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿದರು. ಇನ್ನು ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಇಳಿಕೆಯಾಗಿದೆ. ಸೊಳ್ಳೆ ನಿರ್ಮೂಲನಾ ಕಾರ್ಯಾಚರಣೆ ಸ್ಥಗಿತಗೊಂಡಿಲ್ಲ ಅಂತ ಜಿಲ್ಲಾಧಿಕಾರಿ ತಿಳಿಸಿದರು. ಅಂದರೆ ROs ಅದೆಲ್ಲ ನೋಟಿಫೈ ಮಾಡಿ ಆಗಿದೆ. ಮತ್ತು ಎಲೆಕ್ಟೋರಲ್ ರೋಲ್ಸು ಕಳಿಸಿ ಆಗಿದೆ. ಸೊ ನಮ್ಮ ಕಡೆಯಿಂದ ಮಾಡೋಂಥ ಪ್ರಿಪ್ರೇಷನ್ಸ್ ರೆಡಿ ಇದೆ. ಅವ್ರು ನೆಕ್ಸ್ಟ್ ಹೇಗೆ ಹೇಳ್ತಾರೋ ಆ ರೀತಿ. ಇವತ್ತೊಂದು ವಿಡಿಯೋ ಕಾನ್ಫರೆನ್ಸ್ ಕೂಡ ಇತ್ತು. ಅಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳ ಪ್ರಿಪೇರ್ಡ್ನೆಸ್ನ ಚೆಕ್ ಮಾಡಿದ್ರು. ಅಲ್ಲ, ಆಸ್ ಫಾರ್ ಆಸ್ ಡೆಂಗು ಇಸ್ ಕನ್ಸರ್ನ್ಡ್, ದಿ ನಂಬರ್ ಆಫ್ ಅಡ್ಮಿಷನ್ಸ್ ಹ್ಯಾವ್ ಗಾನ್ ಡೌನ್. ಅಂದರೆ ನಾವು ಮುಂಚೆ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಮೋರ್ ದೆನ್ ಡಬಲ್ ಡಿಜಿಟಲ್ಲಿ 70-80 ಅಡ್ಮಿಷನ್ಸ್ ಆ ಥರ ಇರೋದು. ನಾವು ಅಡ್ಮಿಷನ್ ಡೇಟಾ ಬರೀ ಗೌರ್ಮೆಂಟ್ ಇದರಿಂದಲ್ಲ, ನಾವು ಲ್ಯಾಬ್ಸಿಂದ ಆಲ್ ದ ಲ್ಯಾಬ್ಸ್ ಆರ್ ಕನೆಕ್ಟೆಡ್, ಎಲ್ಲರಿಂದ ತೊಗೊಳ್ತೀವಿ. ಸೊ LIS ಟೆಸ್ಟ್ ಕಟ್ ಪಾಸಿಟಿವ್ ಬರೋದು ಇಟ್ಸ್ ಆಲ್ಮೋಸ್ಟ್ ಇವಾಗಂತೂ ಲಾಸ್ಟ್ 2 days ಇಲ್ಲ. ಮತ್ತು ಅಡ್ಮಿಷನ್ಸು